ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಹಾಕ್ಬೋದು ಅಟೆಂಡೆನ್ಸ್. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತು ಶ್ಲೋಕ 15, 8ನೇ ಅಧ್ಯಾಯ 15ನೇ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ಲೋಕ 15. ಮಾಮುಪೇತ್ಯ ಮಾಮುಪೇತ್ಯ ಪುನರ್ಜನ್ಮ ಪುನರ್ಜನ್ಮ ದುಃಖಾಲಯಂ ದುಃಖಾಲಯಂ ಅಶಾಶ್ವತಂ ಅಶಾಶ್ವತಂ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ದುಃಖಾಲಯಂ ಅಶಾಶ್ವತಂ ನ ಆಪ್ನುವಂತಿ ನ ಆಪ್ನುವಂತಿ ಮಹಾತ್ಮನಃ ಮಹಾತ್ಮನಃ ಸಂಸಿದ್ಧಿಂ ಸಂಸಿದ್ಧಿಂ ಪರಮಾಂ ಗತಾಃ ಪರಮಾಂ ಗತಾಃ ನಾಪ್ನುವಂತಿ ಮಹಾತ್ಮನಃ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ಸಂಸಿದ್ಧಿಂ ಪರಮಾಂ ಗತಾಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಮಾಂ, ಇಲ್ಲಿ ಪದಗಳ ಅರ್ಥ ನೋಡುವ. ಮಾಂ ನನ್ನನ್ನು, ಉಪೇತ್ಯ ಹೊಂದಿ, ಪುನಃ ಮತ್ತೆ, ಜನ್ಮ ಜನನವನ್ನು, ದುಃಖಾಲಯಂ ಕ್ಲೇಶಗಳ ಸ್ಥಾನವಾದ, ಅಶಾಶ್ವತಂ ತಾತ್ಕಾಲಿಕವಾದ, ನ ಆಪ್ನುವಂತಿ ಹೊಂದುವುದಿಲ್ಲ, ಮಹಾ ಆತ್ಮನಃ ಮಹಾತ್ಮರು, ಸಂಸಿದ್ಧಿಂ ಪರಿಪೂರ್ಣತೆಯನ್ನು, ಪರಮಾಂ ಅಂತಿಮವಾದ, ಗತಾಹ ಹೊಂದಿದವರಾಗಿ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಅಂತ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಇಲ್ಲಿ ಯಾರು ಅನನ್ಯವಾಗಿ ಸತತವಾಗಿ ಭಗವಂತನ ಚಿಂತನೆ ಮಾಡ್ಕೊಂಡಿರ್ತಾರೆ ಅಂತವರಿಗೆ ನಾನು ಸುಲಭವಾಗಿ ಲಭ್ಯವಾಗ್ತೇನೆ ಅಂತ ಹೇಳ್ತಾರೆ ಭಗವಂತ. ಹಾಗೆ ಆತರ ಆದಾಗ ಅವರು ಮತ್ತೆ ಈ ಒಂದು ದುಃಖಾಲಯ, ಈ ಒಂದು ಭೌತಿಕ ಪ್ರಪಂಚ ಏನಿದೆ ಇದು ದುಃಖಾಲಯ ಅಂತ ಹೇಳುವಂಥದ್ದು. ಹಾಗಾಗಿ ಇಲ್ಲಿಗೆ ಮತ್ತೆ ಅವರು ಬರೋದಿಲ್ಲ ಅಂತ ಹೇಳ್ಕೊಂಡು, ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಮತ್ತೆ ಅವರಿಗೆ ಪುನರ್ಜನ್ಮ ಅಂತ ಹೇಳುವಂಥದ್ದು ಇಲ್ಲ ಅಂತೇಳಿ. ಯಾಕೆಂತ ಹೇಳಿದ್ರೆ ಅತ್ಯುನ್ನತವಾದ ಪರಿಪೂರ್ಣತೆಯನ್ನು ಅವರು ಸಾಧಿಸಿರ್ತಾರೆ ಅಂತ ಒಂದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ಸಂಸಿದ್ಧಿಂ ಪರಮಾಂ ಗತಾಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ
ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಇದು ಈಸಿ ಇದೆ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಃ. ಹರೇ ಕೃಷ್ಣ. ಪ್ರಭುಜಿ ಓದಿ. ಹರೇ ಕೃಷ್ಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಃ. ಹರೇ ಹರೇ ಅನುಷ್ಠಾ ಮಾತಾಜಿ ಓದಿ. ಮಾಮುಪೇತ್ಯ ಮಾತಾಜಿ ಓದಿ ಓದಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿ ಪರಮಾಗತಾಂ ಗತಃ. ಮಹಾತ್ಮಾನಃ ಅಲ್ಲಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮನಃ ಮಹಾತ್ಮಾನಃ ಮಹಾತ್ಮಾನಃ ಸಂಸಿದ್ಧಿ ಪರಮಾಗತಃ. ಹರೇ ಕೃಷ್ಣ. ಅಲ್ಪಾ ಜ್ಞಾನೇಶ್ ಮಾತಾಜಿ. ವಸುಧಾ ಮಾತಾಜಿ. ವಸುಧಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ದುಃಖಾಲಯಂ ಅಶಾಶ್ವತಂ. ದುಃಖಾಲಯಂ ಅಶಾಶ್ವತಂ ಮಾತಾಜಿ. ಅದು ದುಃಖಾಲಯಂ ಅಶಾಶ್ವತಂ ಆಗತ್ತೆ, ಅದಕ್ಕೆ ದುಃಖಾಲಯಂ ಅಶಾಶ್ವತಂ. ದುಃಖಾಲಯಂ ಶಾಶ್ವತಂ ಅಲ್ಲ ಅಲ್ಲ, ದುಃಖಾಲಯಂ ಅಶಾಶ್ವತಂ ಅಲ್ಲಿ ಮಾ ಹೇಳ್ಬೇಕು, ಇಲ್ಲಾಂದ್ರೆ ದುಃಖಾಲಯಂ ಅಶಾಶ್ವತಂ ಅಂತ ಬರ್ಬೇಕು. ದುಃಖಾಲಯಂ ಶಾಶ್ವತಂ ಅಶಾಶ್ವತಂ ಶಾಶ್ವತಂ ಅಶಾಶ್ವತಂ. ಅಶಾಶ್ವತಂ. ಅಲ್ಲಿ ಆ ಕಂಪಲ್ಸರಿ ಬರ್ಲೇಬೇಕಾಯ್ತಾ. ಅದು ಈ ಭೌತಿಕ ಪ್ರಪಂಚ ಅಂತ ಹೇಳುವಂತದ್ದು ದುಃಖಾಲಯ ಮತ್ತೆ ಅಶಾಶ್ವತವಾದದ್ದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ದುಃಖಾಲಯಂ ಅಶಾಶ್ವತಂ. ದುಃಖಾಲಯಂ ನ ಶಾಶ್ವತಂ ನ ಇಲ್ಲ, ಅಶಾಶ್ವತಂ. ಅಶಾಶ್ವತಂ. ಹಾ, ಹರೇ ಕೃಷ್ಣ. ನಾಪ್ನುವತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂದ್ರಶೇಖರ್ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಪುಪೇತ್ಯ ಪುನರ್ಜನ್ಮಂ ದುಃಖಾಲಯಂ ಶಾಶ್ವತಂ ಶಾಶ್ವತಂ. ನಾಪ್ನುವಂತಿ ಕಾಲಯಂ ಅಶಾಶ್ವತಂ. ದುಃಖಾಲಯಂ ಶಾಶ್ವತಂ ಅಶಾಶ್ವತಂ ಮಾತಾಜಿ ಅಲ್ಲಿ ಶಾಶ್ವತಂ ಹೇಳ್ಬೇಡಿ, ಅಶಾಶ್ವತಂ ಬರ್ಬೇಕು ಅಲ್ಲಿ. ದುಃಖಾಲಯಂ ದುಃಖಾಲಯಂ ಶಾಶ್ವತಂ. ಆಪ್ನುವಂತಿ ಮಹಾತ್ಮನಃ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಇನ್ನೊಂದ್ಸಲ ಓದಿ, ಇನ್ನೊಂದ್ಸಲ ಓದಿ. ಮಾಮುಪೇತ್ಯ. ಮಾಮುಪೇತ್ಯ ಪುನರ್ಜನ್ಮ. ಉಪೇತ್ಯ ಅಲ್ಲಿ ಮಾಮುಪೇತ್ಯ ಅಂತ ಹೇಳಿದ್ರೆ ಮಾಮ್ ಉಪೇತ್ಯ ಅಂತ ಹೇಳಿ ಹೇಳ್ತಾರೆ, ನನ್ನನ್ನು ಪಡೆದ ಮೇಲೆ ಅಂತ ಹೇಳಿ ಅದು ಅರ್ಥ. ಮಾಮ್ ಅಂತ ಹೇಳಿದ್ರೆ ನನ್ನನ್ನು, ಉಪೇತ್ಯ ಅಂದ್ರೆ ಹೊಂದಿದ ಮೇಲೆ ಅಂತೇಳಿ, ಅದು ಒಟ್ಟಿಗೆ ಓದುವಾಗ ಮಾಮುಪೇತ್ಯ ಅಂತ ಆಗತ್ತೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಗತಾಃ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಆಯ್ತು. ಶ್ಲೋಕ 16. ಬ್ರಹ್ಮ ಭುವನಾತ್ ಲೋಕಾಃ ಪುನರಾವರ್ತಿನೋ ಅರ್ಜುನ
ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಬ್ರಹ್ಮ ಭುವನ ಲೋಕ ಮಾಮುಪೇತ್ಯ ತು ಕೌಂತೇಯ ಮಾಮುಪೇತ್ಯ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ವಿದ್ಯತೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಇಲ್ಲಿ ಪದಗಳ ಅರ್ಥ ನೋಡುವ. ಆ ಬ್ರಹ್ಮ ಭುವನ ಅಂತ ಕೊಟ್ಟಿದ್ದಾರೆ. ಆ ಬ್ರಹ್ಮಲೋಕದವರೆಗೆ ಲೋಕಾಹ ಲೋಕಗಳು ಪುನಃ ಮತ್ತೆ ಆವರ್ತಿನಃ ಅಂದ್ರೆ ಪುನರಾವರ್ತಿನ ಅಂತ ಹೇಳಿದ್ರೆ ಪುನಃ ಆವರ್ತಿನ ಅಂತ ಹೇಳಿದ್ರೆ ಅಲ್ಲಿ ಪ್ರಳಯ ಅಂತ ಹೇಳುವಂತದ್ದು ಅಲ್ಲಿ ಸಹ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪುನರಾವರ್ತನೆ ಆಗ್ತಾ ಇರುತ್ತೆ ಅಂದ್ರೆ ಜನ್ಮ ಮೃತ್ಯು ಇದೆ ಅಂತ ಹೇಳಿ ಅರ್ಥ. ಅಂದ್ರೆ ಆವರ್ತಿನಃ ಅಂದ್ರೆ ಹಿಂತಿರುಗುವಂತವು. ಅರ್ಜುನನೇ ಮಾಂ ನನ್ನನ್ನು ಉಪೇತ್ಯ ತಲುಪಿ ತು ಆದರೆ ಕೌಂತೇಯ ಕುಂತಿಪುತ್ರನೇ ಪುನಃ ಜನ್ಮ ಮರುಹುಟ್ಟು ನ ವಿದ್ಯತೆ ಎಂದಿಗೂ ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ, ಐಹಿಕ ಜಗತ್ತಿನ ಅತ್ಯುನ್ನತ ಲೋಕ ಅಂತ ಹೇಳುದು ಬ್ರಹ್ಮಲೋಕ ಅಲ್ವಾ. ಊರ್ಧ್ವ ಲೋಕದಲ್ಲಿ ಹೈಯೆಸ್ಟ್ ಅಂದ್ರೆ ಬ್ರಹ್ಮಲೋಕ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ ಅಂತ ಹೇಳಿದ್ರೆ, ದುಃಖ ಅಂತ ಹೇಳಿದ್ರೆ ಇಲ್ಲಿ ಜನ್ಮ ಮೃತ್ಯು ಅಂತ ಇದೆ ಅಂತ ಹೇಳಿ ಅರ್ಥ. ದುಃಖದ ಆವಾಸಗಳೇ ಆಗಿರುವಂತದ್ದು. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಧಾಮ ಒನ್ಸ್ ನಾವು ಸೇರಿದ್ರೆ ಮತ್ತೆ ನಮ್ಗೆ ಪುನರ್ಜನ್ಮ ಇಲ್ಲ. ಆದ್ರೆ ಈ ಭೌತಿಕ ಪ್ರಪಂಚದ ಏನು 14 ಲೋಕ ಇದೆ, ಎಲ್ಲ ಲೋಕ ಕೆಳಗಿನ ಲೋಕದಿಂದ ಅತ್ಯುನ್ನತ ಲೋಕದ ಬ್ರಹ್ಮಲೋಕದವರೆಗೆ ಕೂಡ ಇಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗ್ತಾ ಇರ್ತವೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ವಿದ್ಯತೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು, ಓದಿಸಿ ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ. ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಅನ್ಮ್ಯೂಟ್ ಹರೇ ಕೃಷ್ಣ ಮಾತಾಜಿ. ಹರೇ ಆ ಕೃಷ್ಣ. ಬ್ರಹ್ಮ ಭುವನ ಲೋಕಃ ಪುನರಾವರ್ತಿನೋರ್ಜುನ ಮಾಮೋಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಕನ್ನಡ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿನ ಅರ್ಜುನ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡ ಸೌಮ್ಯಶ್ವರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮ್ಯುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕಾಂತಮಣಿ ಮಾತಾಜಿ ಓದಿ.
हरे कृष्ण माताजी। ब्रह्मा भुवना लोकाः पुनरावर्तिनोऽर्जुन मामुपेत्य तु कौन्तेय पुनर्जन्म न विद्यते। ಹರೇ ಕೃಷ್ಣ. ಹಿಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 17. ಸಹಸ್ರ ಯುಗ ಪರ್ಯಂತಂ ಯುಗ ಪರ್ಯಂತಂ ಅಹಾಯತ್ ಅಹರ್ಯದ್ ಬ್ರಹ್ಮಣಃ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹರಾತ್ರಃ ವಿದಃ ಜನಾಃ ತೇ ಹೋರಾತ್ರವಿದೋ ಜನಾಃ ರಾತ್ರಿಂ ಯುಗ ಸಹಸ್ರಾಂತಂ ತೇ ಹೋರಾತ್ರವಿದೋ ಜನಾಃ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ ಹರೇ ಕೃಷ್ಣ. ಪದಗಳ ಅರ್ಥ ನೋಡುವ. ಸಹಸ್ರ 1,000 ಯುಗ, ಸಹಸ್ರ ಅಂದ್ರೆ 1,000 ಯುಗ, ಯುಗಗಳು. ಪರ್ಯಂತಂ ಸೇರಿದಂತೆ. ಹಗಲು. ಅಂತ ಹೇಳಿದ್ರೆ ಹಗಲು, ಅಹಹ ಅಂತ ಬರುತ್ತೆ, ಹಗಲು. ಯತ್ ಯಾವುದು, ಬ್ರಹ್ಮಣಃ ಬ್ರಹ್ಮನ, ವಿದುಹು ಎಂದು ತಿಳಿಯುತ್ತಾರೆ, ರಾತ್ರಿಂ ರಾತ್ರಿಯು, ಯುಗಗಳು, ಸಹಸ್ರಾಂತಂ ಅದೇ ಪ್ರಕಾರ 1,000ದ ಅನಂತರ ಮುಗಿಯುವ. ಸಹಸ್ರಾಂತಂ ಅಂತ ಹೇಳಿದ್ರೆ ಅದೇ ಪ್ರಕಾರ 1,000ದ ಅನಂತರ ಮುಗಿಯುವ. ತೇ ಅವರು, ಅಹರಾತ್ರ ಹಗಲು ಮತ್ತು ರಾತ್ರಿಗಳನ್ನು, ವಿದಃ ತಿಳಿಯುವ, ಜನರು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ 1 ದಿನ, ಅವನ ರಾತ್ರಿಯೂ ಅಷ್ಟೇ ಅವಧಿ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಏನಿದೆ, ಇದೆಲ್ಲ ಸೇರಿದ್ರೆ ಒಂದು ಮಹಾಯುಗ ಅಂತ ಹೇಳ್ತೇವೆ. ಅಂತ ಮಹಾಯುಗಗಳು 1000 ಬಾರಿ ರಿಪೀಟ್ ಆಗಿದ್ರೆ ಒಂದು ಹಗಲಾಗತ್ತೆ ಬ್ರಹ್ಮನಿಗೆ. ಅಷ್ಟೇ ಅವಧಿ ಬ್ರಹ್ಮನ ರಾತ್ರಿ ಆಗ್ತದೆ ಅಂತ ಹೇಳ್ಕೊಂಡು, ಆನಂತರ ಆ ತರದ್ದು ಆ ಬ್ರಹ್ಮನ ರಾತ್ರಿ ಆಗುವಾಗ ಅಲ್ಲಿ ಪ್ರಳಯ ಅಂತ ಆಗುವಂಥದ್ದು, ಅದು ಪಾರ್ಷಿಯಲ್ ಪ್ರಳಯ, ಅಂದ್ರೆ ಭಾಗಶಃ ಪ್ರಳಯ ಆಗ್ತದೆ ಅಂತ. ಬ್ರಹ್ಮನ 100 ವರ್ಷ ಆದ್ಮೇಲೆ ಮಹಾಪ್ರಳಯ ಆಗುವಂಥದ್ದು, ಆವಾಗ ಆ ಬ್ರಹ್ಮಲೋಕ ಕೂಡ ಪ್ರಳಯಕ್ಕೊಳಗಾಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಹಸ್ರಯುಗ ಪರ್ಯಂತಂ ಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಂ ಯುಗ ಸಹಸ್ರಾಂತಾಂ
ते होरात्रविदो जनाः हरे ಹರೇ ಕೃಷ್ಣ. ಲೀಲಾವತಿ KS ಮಾತಾಜಿ ಓದಿ. ಲೀಲಾವತಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಲೀಲಾವತಿ ಮಾತಾಜಿ ಇಲ್ಲ, ಓಕೆ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರಿವಿದೋ ಜನಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾವತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇದ್ರಲ್ಲ ಒಬ್ರು? ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಹಸ್ರಯುಗ ಪರ್ಯಂತಂ ಅಹಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರಿವಿದೋ ಜನಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ. ಅದ್ಯಾರು? ಮಧುರ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಮನೋರಮ ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ ಮಾತೆ. ಹರೇ ಸಹಸ್ರಯುಗ ಪರ್ಯಂತಂ ಅಹರ್ಯುತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಃ. ಜನಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ವಿದೋ ಜನಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಿಯಾಂಕ ಮಂಜುನಾಥ್ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಿಯಾಂಕ ಮಾತಾಜಿ, ಮಂಜುನಾಥ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಹಸ್ರಯುಗ ಪರ್ಯಂತಂ ಅಹರ್ಯಾದ್ ಬ್ರಾಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರೋ ವಿದೋ ಜನಃ. ಹರೇ ಕೃಷ್ಣ ಮಾತಾಜಿ. ರಾತ್ರವಿದೋ ಜನಾಃ. ತೇಹೋ ರಾತ್ರವಿದೋ ಜನಃ. ಜನಾಃ. ಹರೇ ಕೃಷ್ಣ. ಜನಃ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 18. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹ ಆಗಮೇ ಪ್ರಭವಂತ್ಯಾಹರಾಗಮೇ ರಾತ್ರಿ ಆಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ ತತ್ರೈವಾವ್ಯಕ್ತ ಸಂಜ್ಞಕೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಭರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ಇಲ್ಲಿ ಪದಗಳ ಅರ್ಥ ನೋಡುವ. ಅವ್ಯಕ್ತದಿಂದ ವ್ಯಕ್ತಯಃ ಜೀವಿಗಳು, ಸರ್ವಾಹ ಎಲ್ಲ, ಪ್ರಭವಂತಿ ವ್ಯಕ್ತವಾಗುತ್ತಾರೆ, ಅಹ ಆಗಮೆ ಹಗಲಿನ ಪ್ರಾರಂಭದಲ್ಲಿ, ರಾತ್ರಿ ಆಗಮೆ ರಾತ್ರಿ ಆಗುವಾಗ, ಪ್ರಲೀಯಂತೆ ನಾಶವಾಗುತ್ತಾರೆ, ತತ್ರ ಅದರಲ್ಲಿ, ಏವ ಖಂಡಿತವಾಗಿಯೂ, ಅವ್ಯಕ್ತ ಸಂಜ್ಞಕೆ ಎಂದು
ಕರೆಯಲಾಗಿರುವುದರಲ್ಲಿ. ಇಲ್ಲಿ ಅನುವಾದದಲ್ಲಿ ಹೇಳ್ತಿದ್ದಾರೆ, ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಆನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮನ ಹಗಲಿನಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಎಲ್ಲರೂ ಇರ್ತಾರೆ. ಆಮೇಲೆ ಬ್ರಹ್ಮನ ರಾತ್ರಿ ಆಗುವಾಗ ಅವ್ಯಕ್ತ ಸ್ಥಿತಿಗೆ, ಅಂದ್ರೆ ಇಲ್ಲಿ ಭಗವಂತನ ಗರ್ಭಸ್ಥದೊಳಗೆ ಎಲ್ಲ ಆಶ್ರಯ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮನ ರಾತ್ರಿ ಆಗುವಾಗ ಪ್ರಳಯ ಆಗಿ ಎಲ್ಲಾ ಜೀವಿಗಳು ಹೋಗಿ ಭಗವಂತನ ಗರ್ಭಸ್ಥದೊಳಗೆ ಆಶ್ರಯ ಪಡೆಯುತ್ತಾರೆ. ಮತ್ತೆ ಬ್ರಹ್ಮನ ಹಗಲಾದಾಗ ಮತ್ತೆ ಎಲ್ಲ ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾರೆ, ಸೃಷ್ಟಿಯಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಅರ್ಥ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರವಿಲಿಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅಲ್ಲಿ ತತ್ರ ಏವ ಅವ್ಯಕ್ತ ಸಂಜ್ಞಕೆ ಅಂತ ಬರ್ತದೆ. ತತ್ರ ಏವ ಅವ್ಯಕ್ತ, ತತ್ರೈವಾವ್ಯಕ್ತ ಸಂಜ್ಞಕೆ. ತತ್ರೈವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ಸಲ ಓದ್ತೀರಾ? ಅವ್ಯಕ್ತಾದ್ವ್ಯಕ್ತಯ ಸರ್ವಃ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರವಿಲಿಯಂತೆ. ರಾತ್ರ್ಯಾಗಮೇ ಪ್ರಲೀಯಂತೆ
तत्रैव्यक्ता तत्रैवाव्यक्तसंज्ञके तत्रैवाव्यक्तसंज्ञके संज्ञके सन्नके तत्रैवाक्तसन्नके हरे कृष्ण हरे कृष्ण माताजी श्रीकांत प्रभुजी ओदी हरे कृष्ण हरे कृष्ण अव्यक्ताद् व्यक्तयः सर्वाः प्रभवन्त्यः रागमे रात्र्यागमे प्रलीयन्ते तत्रैवाव्यक्तसंज्ञके हरे हरे कृष्ण कृष्ण उमादेवी वेंकटेश माताजी ओदी ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ ओके ಮಾತಾಜಿ ओके होती ಅವ್ಯಕ್ತಾದ್ವ್ಯಕ್ತಾಯ ಸರ್ವಃ ಪ್ರಭವಂತೆ ಅರಾಗಮೇ ರಾತ್ರಗಮ್ಯ ಪ್ರಲೀಯಂತೆ रात्र्यागमे प्रलीयन्ते ರಾತ್ರಗಮೇ ಪ್ರಲೀಯಂತೆ रात्र्यागमे ರಾತ್ರಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಗಿಕೆ हरे हरे कृष्ण धन्यवाद ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ ओके भूतग्रामः ಭೂತಗ್ರಾಮಃ स एवायं भूत्वा भूत्वा प्रलीयते रात्र्यागमे वशः पार्थ प्रभवत्यः रागमे भूतग्राम स एवायं भूत्वा भूत्वा प्रलीयते रात्र्यागमे अवशः पार्थ प्रभवत्यः रागमे ಇಲ್ಲಿ ಪದಗಳ ಅರ್ಥ ನೋಡುವ. ಭೂತಗ್ರಾಮ ಅಂದ್ರೆ ಎಲ್ಲಾ ಜೀವಿಗಳ ಸಮುದಾಯವು. ಭೂತ ಅಂತ ಹೇಳಿದ್ರೆ ಇಲ್ಲಿ ಭೂತ ಅಂತ ಹೇಳಿದ್ರೆ ಜೀವರಾಶಿಗಳಿಗೆ ಭೂತ ಅಂತ ಹೇಳುವಂಥದ್ದು. ಭೂತಗ್ರಾಮ ಅಂತ ಹೇಳಿದ್ರೆ ಎಲ್ಲಾ ಜೀವಿಗಳ ಸಮುದಾಯವು. ಸಹ ಏವ ಖಂಡಿತವಾಗಿಯೂ ಅಯಂ ಈ ಭೂತ್ವಾ ಭೂತ್ವಾ ಪುನಃ ಪುನಃ ಜನಿಸಿ ಪ್ರಲೀಯತೆ ಮ್ಯೂಟ್ ಮಾಡ್ಕೊಳ್ಳಿ ಓದುವವರು. ಪ್ರಲೀಯತೆ ನಾಶವಾಗುತ್ತದೆ. ರಾತ್ರಿಯ ಆಗಮನದಲ್ಲಿ ಅವಶಃ ತಾನೇ ತಾನಾಗಿ ಪಾರ್ಥ ಪ್ರತೆಯ ಪುತ್ರನೇ ಪ್ರಭವತಿ ವ್ಯಕ್ತವಾಗುತ್ತದೆ. ಹಗಲಿನ ಸಮಯದ ಆಗಮೆ ಬರುವಿಕೆಯಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ ಅಂತ ಹೇಳ್ಕೊಂಡು, ಅಂದ್ರೆ ಬ್ರಹ್ಮನ ರಾತ್ರಿ ಆದಾಗ ಪಾರ್ಷಲ್ ಪ್ರಳಯ, ಭಾಗಶಃ ಪ್ರಳಯ ಆಗ್ತದೆ. ಅವಾಗ ಎಲ್ಲ ನಾಶ ಆಗ್ತದೆ. ಮತ್ತೆ ಬ್ರಹ್ಮನ ಹಗಲಾದಾಗ ಪುನಃ ಎಲ್ಲಾ ಜೀವಿಗಳು ಹುಟ್ಟುತ್ತವೆ ಅಂತ ಹೇಳ್ಕೊಂಡು ಭೂತ್ವಾ ಭೂತ್ವಾ ಪ್ರಲೀಯತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಮತ್ತೆ ಜನಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ.
रात्र्यागमे वशः पार्थ प्रभवत्यः रागमे भूतग्राम स एवायं भूत्वा भूत्वा प्रलीयते रात्र्यागमे वशः पार्थ प्रभवत्याः रागमे हरे कृष्ण ओदिसಬಹುದು माताजी ವನಜ ಮಾತಾಜಿ ಓದಿ. हरे कृष्ण माताजी. हरे कृष्ण भूतग्राम स एवायं भूत्वा भूत्वा प्रलीयते रात्र्यागमे वशः पार्थ प्रभवत्याः रागमे. हरे हरे कृष्ण कृष्ण माताजी. धन्यवाद ಧನ್ಯವಾದಗಳು. ಅನಿತಾ ಶೆಟ್ಟಿ ಮಾತಾಜಿ ಓದಿ. हा ओದ್ತೇನೆ ಮಾತಾಜಿ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ಅವಶ ಪಾರ್ಥ ಪ್ರಭವತ್ಯಃ ರಾಗಮೆ. ಹರೇ ಕೃಷ್ಣ ಮಾತಾಜಿ. हरे ಧನ್ಯವಾದಗಳು. कृष्ण धन्यवादಗಳು ಮಾತಾಜಿ ಓದಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. हरे कृष्ण ಪ್ರಲೀಯತೆ ರಾತ್ರ್ಯಾಗಮೇ ಅವಶ ಪಾರ್ಥ ಪ್ರಭವತ್ಯಃ ರಾಗಮೇ. ಕೇಳಿಸ್ಲಿಲ್ಲ ಮಾತಾಜಿ ಸ್ಟಾರ್ಟಿಂಗ್ ಇನ್ನೊಂದ್ಸಲ ಓದಿ ಕೇಳಿಸ್ಲಿಲ್ಲ ಕೇಳಿಸಿಲ್ಲ ಮಾತಾಜಿ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶ ಪಾರ್ಥ ಪ್ರಭವತ್ಯಃ ರಾಗಮೇ. हरे कृष्ण ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಂ ಪಾರ್ಥ ಪ್ರಭವತ್ಯಃ ರಾಗಮೇ. ಅಲ್ಲಿ ವಶಃ ಅಲ್ಲಿ ನಿಮ್ಗೆ ವಿಸರ್ಗ ಇನ್ನ ಕನ್ಫ್ಯೂಷನ್ ಇದೆ ಅಲ್ಲಿ ವಶಂ ಅಲ್ಲ ವಸಃ ಅದು ವಶಃ ಆಗತ್ತೆ ಮಾತಾಜಿ. ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಂ ಪಾರ್ಥ ಪ್ರಭವತ್ಯಃ ವಿಸರ್ಗದಲ್ಲಿ ನೀವು ಹೇಳ್ತೀರಾ ಅಲ್ಲಿ ಅಲ್ಲ ಅದು ಹ ಆಯ್ತಾ. ಹಾ ಮಾತಾಜಿ. ರಾತ್ರ್ಯಾಗಮೇ ವಶ ಪಾರ್ಥ ಪ್ರಭವತ್ಯಃ ರಾಗಮೇ. ಪ್ರಭವತ್ಯಃ ರಾಗಮೇ. ಹತ್ಯ ಅಲ್ಲ ಅದು ವತ್ಯ. ಪ್ರಭವತ್ಯಃ ರಾಗಮೇ. ಪ್ರಭವತ್ಯಃ ರಾಗಮೇ. ಹಾ ಇನ್ನೊಂದ್ಸಲ ಓದ್ಲಾ ಮಾತಾಜಿ. ಓದಿ ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶ ಪಾರ್ಥ ಪ್ರಭವತ್ಯಃ ರಾಗಮೇ. ಹರೇ ಕೃಷ್ಣ ಧನ್ಯವಾದಗಳು. ಸಯೋಮಿ ಓದಿ. ರಾಗಮೇ. ಸಯೋಮಿ ಜಯೋಮಿ ಅದು ಹೆಸರು ಹಾಕೊಳ್ಳಿ ದಯವಿಟ್ಟು ಮಾತಾಜಿ. ಪ್ರಭುಜಿ ಯಾರದು ಹೆಸರು ಹಾಕೊಂಡ್ರೆ ಚೆನ್ನಾಗಿರೋದು. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 19. ಭೂತಗ್ರಾಮ ಸ ಏವಃ ಭೂತಗ್ರಾಮ ಸ ಏವಾಯಂ ಭೂತಗ್ರಾಮ ಸ ಏವಃ ಏವಾಯಂ ಮಾತಾಜಿ ಏವಾಯಂ ಆಯ್ತಾ. ಭೂತಗ್ರಾಮ ಸ ಏವಹಂ ಏವಾಯಂ ಮಾತಾಜಿ ಅದು ಏವಾಯಂ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇರ್ವಶ ಪಾರ್ಥ ಪ್ರಭವತ್ಯಃ ರಾಗಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಜಯೋಮಿ ಲೆಫ್ಟ್ ಆಗ್ತದೆ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ ಶ್ಲೋಕ 20. ಪರಹ ತಸ್ಮಾತ್ ಪರಸ್ತಸ್ಮಾತ್ತು ಭಾವಃ ಅನ್ಯಃ ಭಾವೋನ್ಯೋ ಪರಸ್ತಸ್ಮಾತ್ತು ಭಾವೋನ್ಯೋ
ತಸ್ಮಾತ್ ಭಾವ್ಯಂ ಭಾವನ್ಯೋ ಭಾವನ್ಯೋ ವ್ಯಕ್ತೋ ವ್ಯಕ್ತೋ ಅವ್ಯಕ್ತಾತ್ ಅವ್ಯಕ್ತಾತ್ ಸನಾತನಃ. ಅಲ್ಲಿ ವ್ಯಕ್ತ ಅವ್ಯಕ್ತಾತ್ ಸನಾತನಃ ಅಂತ ಆಗ್ತದೆ. ಅಲ್ಲಿ ಭಾವೋನ್ಯೋ ಆದ್ಮೇಲೆ ಅಲ್ಲಿ ಎಳೆದಿದ್ದಾರಲ್ಲ, ಒಂದು ಎಸ್ ಬಂದಿದೆಲ್ಲ, ಅಲ್ಲಿ ಅಕಾರ ಬರ್ತದೆ. ಹಾಗಾಗಿ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಅಂತ ಬರುತ್ತೆ ಮೀನಿಂಗ್ ಅದರಲ್ಲಿ ಓದುವಾಗ. ಇಲ್ಲಿ ಹೇಳುವಾಗ ವ್ಯಕ್ತಾತ್ ಅಂತ ಹೇಳ್ಬೇಕಾಗತ್ತೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ ಸರ್ವೇಷು ಭೂತೇಷು ನಶತ್ಸು ನ ವಿನಶ್ಯತಿ. ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಪದಗಳ ಅರ್ಥ ನೋಡುವ. ಪರಹ ಮೀರಿದ, ತಸ್ಮಾತ್ ಅದನ್ನು, ತು ಆದರೆ, ಭಾವಃ ಪ್ರಕೃತಿಯು, ಅನ್ಯಃ ಇನ್ನೊಂದು, ಅವ್ಯಕ್ತಃ ಅವ್ಯಕ್ತವಾದ, ಅವ್ಯಕ್ತಾತ್ ಅವ್ಯಕ್ತವಾದುದಕ್ಕಿಂತ, ಸನಾತನಃ ಶಾಶ್ವತವು, ಯಹ ಸಹ ಯಾವ ಅದು, ಸರ್ವೇಷು ಎಲ್ಲ, ಭೂತೇಷು ಪ್ರಕಟವಾದುಗಳಲ್ಲಿ, ನಶ್ಯತ್ಸು ನಾಶವಾಗುವ, ನ ವಿನಶ್ಯತಿ ನಾಶವಾಗುವುದಿಲ್ಲ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು ಅಂತ ಹೇಳಿದ್ರೆ, ಈ ಎರಡು ಯಾವುದು, ಬ್ರಹ್ಮನ ರಾತ್ರಿ ಆದಾಗ ಅವ್ಯಕ್ತ ಸ್ಥಿತಿಗೆ ಹೋಗ್ತದೆ, ಬ್ರಹ್ಮನ ಹಗಲಾದಾಗ ಮತ್ತೆ ವ್ಯಕ್ತ ಸ್ಥಿತಿಯಲ್ಲಿ ಬರುತ್ತದೆ. ಆದ್ರೆ ಇದು ಎರಡನ್ನ ಮೀರಿದ್ದು ಒಂದು ನಿತ್ಯವಾದದ್ದು ಒಂದಿದೆ. ಅಲ್ಲಿ ಈ ರೀತಿ ಪ್ರಳಯ ಆ ರೀತಿ ಹುಟ್ಟು ಇದು ಏನಿಲ್ಲದಂತ ನಿತ್ಯವಾದದ್ದಿದೆ. ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದಂತು ಅಂತೇಳಿ ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದದು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ವ್ಯಕ್ತ ಅವ್ಯಕ್ತ ಸ್ಥಿತಿ ಆಗ್ತಾ ಇರ್ತದೆ, ಆದ್ರೆ ಒಂದು ನಿತ್ಯವಾದ ಪರಮೋನ್ನತವಾದ ಇನ್ನೊಂದು ಸ್ಥಿತಿ ಇದೆ, ಅದು ಈ ವ್ಯಕ್ತ ಅವ್ಯಕ್ತ ಜಡವಸ್ತುವನ್ನ ಮೀರಿದಂಥದ್ದು, ಅಂದ್ರೆ ಹುಟ್ಟು ಜನ್ಮ ಇಲ್ಲದಂಥದ್ದು, ಅದನ್ನ ಮೀರಿದಂಥದ್ದು ಅಂತೇಳಿ ಅದು ನಾಶ ಆಗುದಿಲ್ಲ. ಇಲ್ಲಿಯೇ ಪ್ರಳಯ ಆದ್ರೂ ಕೂಡ ಆ ಭಾಗ ಮಾತ್ರ ಇದ್ದಂತೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಓದಿಸಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್
ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲೋಕ ಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ನೀವು ಫಸ್ಟ್ ಅಲ್ವಾ ಇವಾಗ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುಸೂಯ ಮಾತಾಜಿ ಓದಿ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಪದ್ಮ GS ಮಾತಾಜಿ. ಹರೇ ಕೃಷ್ಣ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಲೋಕೇಶ್ ಪ್ರಭುಜಿ ಬಂದಿದ್ದಾರೆ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಾಗ್ಲೇ ಅದು ಬೇರೆ ಇತ್ತು, ಚೇಂಜ್ ಮಾಡಕ್ ಹೋಗಿದ್ದೆ, ಹೆಸರಾಕಿರ್ಲಿಲ್ಲ ಮಾತಾಜಿ ನಾನು. ಜಜೋಮಿ ನಿಮ್ದೆ ಅಂತ. ಮಾತಾಜಿ ನೋಡ್ದೆ ಯಾರ್ದು ಅಂತ, ಆಮೇಲೆ ನಂದೇನೆ ಅದು. ಓದಿ ಪ್ರಭುಜಿ. ಆಯ್ತು. ಹರೇ ಕೃಷ್ಣ ಪರಸ್ತಾತ್ಮಾಸ್ತು ಭಾವೋ ನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯಂತಿ. ವಿನಶ್ಯತಿ. ನಶ್ಯತ್ಸು ನ ವಿನಶ್ಯತಿ. ವಿನಶ್ಯತಿ. ವಿನಾಶತಿ. ವಿನಶ್ಯತಿ. ವಿನಶ್ಯತಿ. ಹರೇ ಕೃಷ್ಣ. ಪ್ರಭುಜಿ ಇನ್ನೊಮ್ಮೆ ಓದಿ ಬೇಡಲ್ವಾ? ಇನ್ನೊಂದ್ಸಲ ಓದ್ಲಿ ಬೇಕಾದ್ರೆ ಓದ್ಲಿ. ಅಲ್ಲಿ ಫಸ್ಟ್ ಲೈನ್ ಕೂಡ ಸ್ವಲ್ಪ ಇದಾಗ್ತಾ ಇತ್ತು. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿನ ಈಗ ಬಂದದ್ದ? ಹೌದು, ಪಾರ್ವತಮ್ಮ ಮಾತಾಜಿ ಕೂಡ ಹೌದು. ಹೌದು ಮಾತಾಜಿ. ಮಾತಾಜಿ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಓಕೆ. ಶ್ಲೋಕ 21. ಅವ್ಯಕ್ತಃ ಅಕ್ಷರಃ ಇತಿ ಉಕ್ತಃ ಇತ್ಯುಕ್ತಃ ಅವ್ಯಕ್ತ ಅಕ್ಷರ ಅವ್ಯಕ್ತೋಕ್ಷರ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಹರೇ ಕೃಷ್ಣ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಲ್ಲಿ ಪದಗಳ ಅರ್ಥ ನೋಡುವ. ಅವ್ಯಕ್ತಃ ಅವ್ಯಕ್ತವು, ಅಕ್ಷರಃ ಅಚ್ಯುತವು, ಇತಿ ಎಂದು ಉಕ್ತಃ ಹೇಳಲ್ಪಟ್ಟಿದೆ, ತಂ ಅದನ್ನು, ಆಹುಹು ತಿಳಿಯಲಾಗಿದೆ, ಪರಮಾಂ ಅಂತಿಮವಾದ, ಗತಿಂ ಗಮ್ಯಸ್ಥಾನವೆಂದು, ಯಂ ಯಾವುದನ್ನು, ಪ್ರಾಪ್ಯ ಹೊಂದಿ, ನ ನಿವರ್ತಂತೆ ಹಿಂದಿರುಗುವುದಿಲ್ಲವೋ,
ತತ್ ಅದು, ಧಾಮ ವಾಸಸ್ಥಾನವು, ಪರಮಂ ಪರಮೋನ್ನತವಾದದ್ದು, ಮಮ ನನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನುವಾದದಲ್ಲಿ ಹೇಳ್ತಿದ್ದಾರೆ, ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಎಂದು ವರ್ಣಿಸುತ್ತಾರೋ ಅಂತ ಹೇಳಿದ್ರೆ, ಅಕ್ಷರ ಅಂತ ಹೇಳಿದ್ರೆ ಚ್ಯುತಿರಹಿತ ಅಂತ ಹೇಳಿದ್ರೆ ಅಲ್ಲಿ ಏನು ಡಿಫೆಕ್ಟೇ ಇಲ್ಲ, ಆ ರೀತಿ ಚ್ಯುತಿರಹಿತ ಅಂತೇಳಿ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಅವರ ಧಾಮದ ಬಗ್ಗೆ ಹೇಳ್ತಾ ಇದ್ದಾರೆ. ತದ್ದಾಮ ಪರಮಮ್ಮ ಅಂದ್ರೆ ಒಂದ್ಸಲ ನೀವು ನನ್ನ ಒಂದು ನಿವಾಸಕ್ಕೆ ಬಂದ್ರೆ ಮತ್ತೆ ನೀವು ಹಿಂದಿರುಗಿ ಹೋಗ್ಬೇಕಾಗಿಲ್ಲ, ಅಂತ ಜಾಗ ನನ್ನ ಜಾಗ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಅವ್ಯಕ್ತೋಕ್ಷರ ಇತ್ಯುಕ್ತಃ ಪರಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಅವ್ಯಕ್ತೋಕ್ಷರ ಇತ್ಯುಕ್ತಃ ಪರಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ಪರಮಾಂ ಗತಿಂ. ಪ್ರಾಪ್ಯ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಓದಿಸಿ. ಅದ್ವೈತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಹರೇ ಕೃಷ್ಣ. ದಾನೇಶ್ ಮಾತಾಜಿ ಓದಿ. ವಸುಧಾ ಮಾತಾಜಿ. ವಸುಧಾ ಮಾತಾಜಿ. ವಸುಧಾ ಮಾತಾಜಿ. ಚಂದ್ರಶೇಖರ್ ಪ್ರಭುಜಿ ಓದಿ. ಸಾರಿ, ಚಂದ್ರಶೇಖರ್ ಹರೇ ಮಾತಾಜಿ ಕೃಷ್ಣ ಓದಿ. ಮಾತಾಜಿ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ತ ನ ಪ್ರಾಪ್ಯ, ಪ್ರಾಪ್ತ ಅಲ್ಲ, ಪ್ರಾಪ್ಯ. ಯಂ ಪ್ರಾಪ್ಯ ನ ನಿವರ್ತಂತೆ ತದಾಂ ಪರಮಂ ಮಾಂ. ತದ್ಧಾಮ. ತದಾಂ ಪರಂ. ತದ್ಧಾಮ. 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 ತದ್ಧಾಮ ಪರಂ ಪರಮಂ ಮಮ. ಪರಂ ಮಮ. ಪರಮಂ ಮಮ ಅಂದ್ರೆ ಪರಮಮ, ತುಂಬಾ ಶ್ರೇಷ್ಠವಾದದ್ದು, ಪರಮೋನ್ನತವಾದದ್ದು ಅಂತ. ಪರಮಂ ಮಮ. ಪರಮಂ ಮಮ. ಇನ್ನೊಂದ್ಸಲ ಹರೇ ಓದ್ತೀರಾ? ಕೃಷ್ಣ. ಹಾ ಮಾತಾಜಿ. ಓದಿ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಂ ಮಮ. ಹರೇ ಕೃಷ್ಣ. ತದ್ಧಾಮ ಪರಮಂ ಮಮ. ತದ್ಧಾಮ ಪರಂ ಮಮ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ. ಮಾತಾಜಿ ನಾನು ಓದಿಲ್ಲ. ಓದಿ ಮಾತಾಜಿ. ಚಂದನ ಮಾತಾಜಿ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಗೀತಾ ಎಂ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಕನ್ನಡ ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹೋ ಪರಮಾಂ ಗತಿಂ ಯಃ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋ ಅಕ್ಷರ ಇತ್ಯುಕ್ತಃ ತಮಾಹು ಪರಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ತದ್ಧಾಮ ಪರಮಂ ಮಮ. ಇನ್ನೊಂದ್ಸತಿ ಓದಿ. ಓದಿಬೇಕಾದ್ರೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪರಮಂ ಮಮ. ಹರೇ ಕೃಷ್ಣ. ಪರಮಂ ಮಮಃ. ಕನ್ನಡ ಸೌಮ್ಯಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 21. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಮಾತಾಜಿ ಇನ್ನೊಂದ್ಸಾರ ಓದ್ಲು. ಓದಿ. ಧನ್ಯವಾದಗಳು. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 22. ಪುರುಷಃ ಪರಃ ಪಾರ್ಥ ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಃ ತು ಅನನ್ಯಯಾ ಲಭ್ಯಸ್ತ್ವಾನನ್ಯಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ ಯೇನ ಸರ್ವಮಿದಂ ತತಂ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಇಲ್ಲಿ ಪದಗಳ ಅರ್ಥ ನೋಡುವ. ಪುರುಷಃ ಅಂದ್ರೆ ಪರಮ ಪುರುಷನು, ಸಹ ಆ ಪರಹ ಅವನಿಗಿಂತ ದೊಡ್ಡವರಿಲ್ಲದ, ಪಾರ್ಥ ಪಾರ್ಥನೆ, ಭಕ್ತ್ಯ ಭಕ್ತಿ ಸೇವೆಯಿಂದ, ಲಭ್ಯ ದೊರಕಬಲ್ಲನು, ತು ಆದರೆ, ಅನನ್ಯಯ ಶುದ್ಧವಾದ ಅವಿಚಲಿತವಾದ, ಯಸ್ಯ ಯಾರ, ಅಂತಸ್ಥಾನಿ ಒಳಗೆ, ಭೂತಾನಿ ಈ ಎಲ್ಲಾ ಭೌತಿಕ ಅಭಿವ್ಯಕ್ತಿಗಳೊಳಗೆ, ಈ ಎಲ್ಲಾ ಭೌತಿಕ ಅಭಿವ್ಯಕ್ತಿಗಳು, ಏನ ಯಾರಿಂದ, ಸರ್ವಂ ಎಲ್ಲವೂ, ಇದಂ ನಾವು ಕಾಣುವ ಈ, ತತಂ ವ್ಯಾಪ್ತವಾಗಿದೆಯೋ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಥನೆ ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲಾ ವಸ್ತುಗಳು ಅವನ ಒಳಗೆ ಇವೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಭಗವಂತನನ್ನ ಪರಿಶುದ್ಧ ಭಕ್ತಿಯಿಂದ ನಾವು ಪಡ್ಕೊಳ್ಬಹುದು,
ಹಾಗೇನೆ ಭಗವಂತ ಅವರ ನಿವಾಸದಲ್ಲಿದ್ರು ಕೂಡ ಈ ಭೌತಿಕ ಬ್ರಹ್ಮಾಂಡದೊಳಗೆ ಕೂಡ ಸರ್ವಾಂತರ್ಯಾಮಿಯಾಗಿ ಎಲ್ಲ ವಸ್ತುಗಳು ಅವನ ಒಳಗೆ ಇದೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಏನ ಸರ್ವಮಿದಂ ತತಂ ಅಂತ ಹೇಳ್ತಾರೆ. ಆ ರೀತಿ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇರುವಂತದ್ದು. ಪುರುಷ ಸಪ್ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಪುರುಷ ಪರ ಪಾರ್ಥ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಸರ್ವಮಿದಂ ತತಂ. ಪುರುಷಃ ಸಪ್ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪುರುಷಃ ಸಪ್ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪುರುಷಃ ಸಪ್ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಓದಿಸ್ಬಹುದು ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭಸ್ತ್ವನನ್ಯಯ. ಲಭ್ಯಸ್ತ್ವನನ್ಯಯ. ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುರುಷಸ್ಸ ಪರ ಪಾರ್ಥ ಭಕ್ತ್ಯಾ ಲಭಸ್ತ್ವನನ್ಯಯ. ಮಾತಾಜಿ ಲಭ್ಯಸ್ತ್ವನನ್ಯಯ. ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಸ್ವಲ್ಪ ತಪ್ಪಾಯ್ತಲ್ಲ ಮಾತಾಜಿ? ಸರಿ ಆಯ್ತು ಮಾತಾಜಿ, ಎರಡನೇ ಸಲ ಸರಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಃ ಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಧನ್ಯವಾದಗಳು. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವ ಅನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಧನ್ಯವಾದಗಳು. ಎಂಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಂಎನ್ ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ವ ಅನ್ಯಯ. ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಸ್ಥಾನಿ ಭೂತಾನಿ. ಯಸ್ಯಾಂತಸ್ಥಾನಿ ಭೂತಾನಿ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಇನ್ನೊಂದ್ಸಲ ಓದ್ತೀರಾ? ಹಾ ಮಾತಾಜಿ. ಪುರುಷ ಸ ಪರಃ ಪಾರ್ಥ. ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವ ಅನ್ಯಯ. ಭಕ್ತ್ಯಾ ಲಭ್ಯಸ್ತ್ವನನ್ಯಯ.
ಭಕ್ತಾಲಭ್ಯಸ್ಯ ಅನ್ಯಯಾ ಅನನ್ಯಯ ಯಸ್ಯಾಂತಃ ಮಾತಾಜಿ ಅನನ್ಯಯ ಅನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಧನ್ಯವಾದ. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಃ ಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 23. ಯತ್ರ ಕಾಲೇ ತು ಅನಾವೃತ್ತಿಂ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಇಲ್ಲಿ ಪದಗಳ ಅರ್ಥ ನೋಡುವ. ಯತ್ರ ಯಾವ, ಕಾಲೇ ಸಮಯದಲ್ಲಿ, ತು ಮತ್ತು, ಅನಾವೃತ್ತಿಂ ಹಿಂದಿರುಗದೇ ಇರುವುದನ್ನು, ಆವೃತ್ತಿಂ ಹಿಂದಿರುಗುವುದನ್ನು, ಚ ಕೂಡ, ಏವ ಖಂಡಿತವಾಗಿಯೂ, ಯೋಗಿನಃ ನಾನಾ ಬಗೆಯ ಯೋಗಿಗಳು, ಪ್ರಯಾತಾಹ ಹೊರಟು ಹೋದ, ಯಾಂತಿ ಹೊಂದುತ್ತಾರೆ, ತಂ ಆ ಕಾಲಂ ಕಾಲವನ್ನು, ವಕ್ಷ್ಯಾಮಿ ವಿವರಿಸುತ್ತೇನೆ, ಭರತ ಋಷಭ ಭರತ ಶ್ರೇಷ್ಠನೇ ಅಂತ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ ಅಂತ ಹೇಳ್ಕೊಂಡು. ಅಂದ್ರೆ ಯೋಗಿಗಳಾದವರು ದೇಹ ತ್ಯಾಗ ಆಗುವಾಗ ಯಾವ ಸಮಯದಲ್ಲಿ ಅವರು ದೇಹ ತ್ಯಾಗ ಮಾಡಿದ್ರೆ ವಾಪಸ್ ಬರ್ತಾರೆ ಅಥವಾ ವಾಪಸ್ ಬರುವುದಿಲ್ಲ, ಅದ್ರ ಬಗ್ಗೆ ನಿಂಗೆ ಮುಂದಕ್ಕೆ ಹೇಳ್ತೇನೆ ಅಂತ ಹೇಳ್ಕೊಂಡು, ವಿವರಿಸ್ತೇನೆ ಅಂತ ಹೇಳ್ಕೊಂಡು ಭಗವಂತ ಈ ಶ್ಲೋಕದಲ್ಲಿ ಹೇಳುವಂಥದ್ದು. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಓದಿಸಿ ಮಾತಾಜಿ, ಓದಿಸಿ. ಮನೋರಮ ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ
आवृत्तिं चैव योगिनः प्रयातायान्ति तं कालं वक्ष्यामि भरतर्षभ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ. ಭಾಗವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಮಧುರ ವೆಂಕಟೇಶ್ ಓದಿಲ್ಲ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಓದಿ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿತ್ತು ಮಾತಾಜಿ. ಇಲ್ಲ ಇಲ್ಲ. ಪದ್ಮ ಮಾತಾಜಿ ಓದಿ. ಹಾ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಕಿಳ್ಳದಡ್ಡಿ ಪ್ರಭುಜಿ ಓದಿ. ಕಿಳ್ಳದಡ್ಡಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ದೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಭು. ಪ್ರಿಯಾಂಕಾ ಜಿತ್ತೂರು ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಶ್ಲೋಕ 24. ಅಗ್ನಿಃ ಜ್ಯೋತಿಃ ಅಹಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಟ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಇಲ್ಲಿ ಪದಗಳ ಅರ್ಥ ನೋಡುವ. ಅಗ್ನಿಃ ಅಗ್ನಿ, ಜ್ಯೋತಿಃ ಪ್ರಕಾಶ, ಅಹ ಹಗಲು, ಶುಕ್ಲಃ ಶುಕ್ಲ ಪಕ್ಷ, ಷಣ್ಮಾಸ 6 ತಿಂಗಳುಗಳು, ಉತ್ತರಾಯಣಂ ಸೂರ್ಯನು ಉತ್ತರದಲ್ಲಿ ಹೋಗುವಾಗ, ತತ್ರ ಅಲ್ಲಿ, ಪ್ರಯಾತಾಹ ಗತಿಸುವವರು, ಗಚ್ಚಂತಿ ಹೋಗುತ್ತಾರೆ, ಬ್ರಹ್ಮ ಪರತರನಲ್ಲಿಗೆ, ಬ್ರಹ್ಮವಿದಃ ಪರಾತ್ಪರನನ್ನು ತಿಳಿದ, ಜನಾಹ ಜನರು ಅಂತ ಹೇಳ್ಕೊಂಡು ಅನುವಾದದಲ್ಲಿ ಹೇಳ್ತಿದ್ದಾರೆ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿ ದೇವತೆಯ ಪ್ರಭಾವದ ಕಾಲದಲ್ಲಿ, ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಯೋಗಿಗಳು ಅವರು ಉಸಿರನ್ನ ಈಗ ಬ್ರಹ್ಮರಂಧ್ರದಲ್ಲಿ ಬಿಡುವುದಂದ್ರೆ ಇದೆಲ್ಲ ನೋಡ್ಕೊಂಡು ಅವ್ರು ಬಿಡ್ತಾರೆ ಅಂತ ಹೇಳಿದ್ರೆ, ಆತ್ಮ ಜೀವ ಹೋಗ್ಬೇಕಾದ್ರೆ ಹಗಲಿನ ಹೊತ್ತು ಮತ್ತೆ ಶುಭ ಕ್ಷಣ ಅಂದ್ರೆ ಶುಕ್ಲ ಪಕ್ಷದಲ್ಲಿ, ಹಗಲಿನ ಹೊತ್ತಲ್ಲಿ ಶುಕ್ಲ ಪಕ್ಷದಲ್ಲಿ, ಮತ್ತೆ ಉತ್ತರಾಯಣದ 6 ತಿಂಗಳಲ್ಲಿ ಆ ರೀತಿಯಾಗಿ ಜಗತ್ತನ್ನ ಬಿಡುವವರು ಪರಬ್ರಹ್ಮನನ್ನು ಸೇರುತ್ತಾರೆ, ಅಂದ್ರೆ ಭಗವಂತನ ಅವಲೋಕನ ಪಡಿತಾರೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿ ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ
ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸೋತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ. ಹರೇ ಕೃಷ್ಣ ಕೇಳಿಸುತ್ತಾ ಮಾತಾಜಿ? ಹಾ ಹರೇ ಕೃಷ್ಣ ಕೇಳಿಸ್ತಾ ಇದೆಯಾ? ಇಲ್ಲ ಹಾ ಏನೋ ಕೇಳಿಸ್ತಾ ಇದೆ, network. ಕೇಳಿಸ್ತಾ ಇದೆ. ಓದಿ. ಜ್ಯೋತಿರಃ ಶುಕ್ಲ ಅಗ್ನಿಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲ ಪುಣ್ಯಾಸಃ ಉತ್ತರಾಯಣ ಷಣ್ಮಾಸ. ಪುಣ್ಯಾಸ ಅಲ್ಲ, ಅದು ಷಣ್ಮಾಸ. ಷಣ್ಮಾಸ ಉತ್ತರಾಯಣ. ಉತ್ತರಾಯಣದ 6 ತಿಂಗಳು ಅಂತ ಅರ್ಥ. ಅದು ಉತ್ತರಾಯಣದ 6 ತಿಂಗಳಲ್ಲಿ ಅಂತ ಅರ್ಥ. ಷಟ್ಮಾಸ ಅಂತ ಬರ್ತದೆ. ಅದು ಹೇಳುವಾಗ ಷಣ್ಮಾಸ. ಷಣ್ಮಾಸ ಉತ್ತರಾಯಣಂ. ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತು ಬ್ರಹ್ಮವಿಯೋ ಜನಃ. ವಿದೋ ಜನಾಃ ಬ್ರಹ್ಮವಿದೋ ಜನಾಃ. ಹರೇ ಕೃಷ್ಣ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಓದಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಧನ್ಯವಾದಗಳು. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಸುಮಾ ಹರೇ ಕೃಷ್ಣ ಮಾತಾಜಿ. ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಃ. ಹರೇ ಕೃಷ್ಣ. ವಂದನೆಗಳು ಮಾತಾಜಿ. ಮುಂದಕ್ಕೆ ಹೋಗುವ. ಇದು ಲಾಸ್ಟ್ ಶ್ಲೋಕ ಮಾತಾಜಿ. ಇದು ಇಲ್ಲಿ ನಿಲ್ಲಿಸುವ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಪದಗಳ ಅರ್ಥ ನೋಡುವ. ಧೂಮಃ ಹೊಗೆಯು, ರಾತ್ರಿಯು, ತಥಾ ಕೃಷ್ಣಃ ಕೃಷ್ಣ ಪಕ್ಷವು, ಷಟ್ ಮಾಸ 6 ತಿಂಗಳುಗಳು, ದಕ್ಷಿಣಾಯನಂ ಸೂರ್ಯನು ದಕ್ಷಿಣ ಭಾಗವನ್ನು ದಾಟುವಾಗ, ತತ್ರ ಅಲ್ಲಿ, ಚಾಂದ್ರಮಾಸಂ ಚಂದ್ರಲೋಕದ,
ಜ್ಯೋತಿ ಬೆಳಕನ್ನು, ಯೋಗಿ ಯೋಗಿಯು, ಪ್ರಾಪ್ಯ ಸೇರಿ, ನಿವರ್ತತೆ ಹಿಂದಿರುಗುತ್ತಾನೆ. ಇಲ್ಲಿ ಚಾಂದ್ರಮಾಸಂ ಅಂದ್ರೆ ಚಂದ್ರಲೋಕ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಅಗ್ನಿ ಅಂತ ಹೇಳಿದ್ರೆ ಅದು ಸೂರ್ಯನ ಪ್ರಕಾಶ ಅಂತ ಆಗ್ತದೆ, ಅಂದ್ರೆ ಹಗಲಿನ ಹೊತ್ತು ಅಂತ. ಇದು ಚಾಂದ್ರ ಮಾಸ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಅಂತ ಆಗತ್ತೆ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಧೂಮ ಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ ಅಂತ ಹೇಳ್ಕೊಂಡು. ಹಗಲಿನ ಹೊತ್ತಿನಲ್ಲಿ ಹೋದ್ರೆ ಮರಳಿ ಬರೋದಿಲ್ಲ, ಭಗವಂತನ ಧಾಮವನ್ನ ಸೇರ್ತಾರೆ. ಅದೇ ರಾತ್ರಿ ಹೊತ್ತಿನಲ್ಲಿ ಹೋದ್ರೆ ಮತ್ತೆ ಮರಳಿ ಬರ್ಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅರ್ಥದಲ್ಲಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ, ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ದಕ್ಷಿಣಾಯನಂ, ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಓದಿಸಿ ಮಾತಾಜಿ, ಎಲ್ಲರಿಗೂ ಓದಿಸಿದು ಲಾಸ್ಟ್ ಶ್ಲೋಕ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿ ಸತಾ. ಕೇಳಿಸುದಿಲ್ಲ ಮಾತಾಜಿ. ಅವ್ರು ಹೇಳ್ತಾ ಇದ್ದಾರ ಅಂತ ಕೇಳುದಿಲ್ಲ ನಮ್ಗೆ ಅಲ್ವಾ? ಇಲ್ಲ, ಕೇಳುವುದಿಲ್ಲ. ನೆಟ್ವರ್ಕ್ ಸ್ಲೋ ಉಂಟಾ ಅಂತ. ಮಾತಾಜಿ ಕೇಳಿಸ್ತಾ ಮಾತಾಜಿ? ಇಲ್ಲ, ಈಗ ಇಲ್ಲ. ಕೇಳಿಸ್ತದೆ, ಈಗ ಹೇಳಿ. ಶ್ಲೋಕ 25. ಧೂಮೋ ರಾತ್ರಿ ಸತಾ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ? ಈಗ ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಾಸಂ ಜ್ಯೋತಿಃ, ಮತ್ತೆ ಹೋಯ್ತು, ವಾಯ್ಸ್ ಇಲ್ಲ. ಓಕೆ, ಬೇರೆಯವರು ಓದ್ಲಿ. ನಂತರ ಓದಿ ಮಾತಾಜಿ. ನೀವು ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿ, ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಸುಮಾ ಮಾತಾಜಿ ಆಯ್ತು. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ, ಷಣ್ಮಾಸಾ ದಕ್ಷಿಣಾಯನಂ, ತತ್ರ ಚಾಂದ್ರಮಸಂ ಜ್ಯೋತಿಃ, ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ.
ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಧನ್ಯವಾದಗಳು. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಪ್ರಿಯಾಂಕಾ ಮಾತಾಜಿ, ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ, ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ, ಪ್ರಿಯಾಂಕಾ ಜುತ್ತೂರು ಮಾತಾಜಿ, ಪಿಳ್ಳಾರೆಡ್ಡಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 25. ಧೂಮೋ ರಾತ್ರಿ ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪಿಳ್ಳಾರೆಡ್ಡಿ ಪ್ರಭುಜಿ ಆಯ್ತು, ಅವ್ರು ಓದಿದ್ರು. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ, ಲೋಕಜೀವನಿ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ, ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಓದಿ. ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಮಃ ತತ್ರ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಟ್ವರ್ಕ್ ಸ್ಲೋ ಇದೆ, ಮಾತಾಡಿ. ಸ್ವಲ್ಪ ಈ ಕಡೆ ಬನ್ನಿ. ಷಣ್ಮಾಸ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ವಾ? ಹಾ, ಬ್ರೇಕ್ ಆಗ್ತಾ ಇತ್ತು ಮಾತಾಜಿ, ಬ್ರೇಕ್ ಆಗ್ತಾ ಇತ್ತು. ಸ್ವಲ್ಪ ಕೆಳಗೆ ಕಡೆ ಬನ್ನಿ. ಓಕೆ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಲತಾ ಮಾತಾಜಿ. ಹಾ, ಹೇಳಿ. ಮಾತಾಜಿ, ಇದು ಸಾಮಾನ್ಯ ಜನಗಳಿಗೂ ಅನ್ವಯಿಸುತ್ತಾ? ಇಲ್ಲ ಇಲ್ಲ, ಮುಂದೆ ಬರ್ತದೆ ಮಾತಾಜಿ, ನಿಮ್ಗೆ ಮುಂದೆ ಬರ್ತದೆ, ಹೇಳ್ತಾ ಇದ್ದಾರೆ ಅಲ್ಲಿ. ಅಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ನಾಳೆ ಇದ್ರಲ್ಲಿ ಹೇಳುವ, ಆಯ್ತಾ? ಕಾಂತಮಣಿ ಮಾತಾಜಿ ಓದಿ.
ಕಾಂತಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ. ಓಕೆ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿ ಸ್ತತಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಚಂದನಾ ಮಾತಾಜಿ ಓದಿ. ಚಂದನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಂದ್ರಮಸಂ ಚಾಂದ್ರ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಅಲ್ಫಾ ದಾನೇಶ್ ಮಾತಾಜಿ. ವಸುಧಾ ಮಾತಾಜಿ ಓದಿ. ಮಾತಾಜಿ ಉಮಾದೇವಿ ಓದ್ಲಾ ಮಾತಾಜಿ? ಇವಾಗ ಕೇಳಿಸ್ತಾ ಇದೆ ಮಾತಾಜಿ? ಹಾ, ಕೇಳಿಸ್ತಾ ಇದೆ, ಓದಿ. ಓದಿ ಮಾತಾಜಿ. 25. ಧೂಮೋ ರಾತ್ರಿ ಸ್ತತಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯೆ ನಿವರ್ತತೆ. ಹರೇ ಹರೇ ಕೃಷ್ಣ ಕೃಷ್ಣ, ಧನ್ಯವಾದಗಳು. ಅನುಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿರ್ವರ್ತತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಅಲ್ಫಾ ದಾನೇಶ್ ಮಾತಾಜಿ. ವಸುಧಾ ಮಾತಾಜಿ ಓದಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಸುಮಿತ್ರಮ್ಮ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ, ಧನ್ಯವಾದಗಳು. ಯಶೋಧಾ ಮಾತಾಜಿ ಓದಿ. ಯಶೋಧಾ ಮಾತಾಜಿ. ಯಶೋಧಾ ಮಾತಾಜಿ ಕೇಳಿಸುವುದಿಲ್ಲ. ಹರೇ ಕೃಷ್ಣ. ಯಶೋಧ ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದ್ದಾರೆ, ಅವರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಹೇಳಿ. ಓದಿ ಧೂಮೋ ಮಾತಾಜಿ. ರಾತ್ರಿ ಶ್ಲೋಕ 25. ಧೂಮೋ ರಾತ್ರಿ ಸತಾ ಕೃಷ್ಣಂ ಕೃಷ್ಣ ಸನ್ಮಸ ದಕ್ಷಿಣಾಯನಂ ತತ್ರ ಚಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವೃತ್ತತೆ. ಹಾ, ಅಲ್ಲಿ ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಅಲ್ಲಿ ಧೂಮೋ ರಾತ್ರಿಸ್ತತ ಕೃಷ್ಣ, ಅದು ಕೃಷ್ಣ, ಕೃಷ್ಣಮಲ್ಲ. ನಾನು ಹೇಳ್ತೇನೆ. ಇನ್ನೊಂದ್ಸರಿ ಓದು. ಹಾ, ಓದಿ ಓದಿ. ಧೂಮೋ ರಾತ್ರಿಸ್ತತ ಕೃಷ್ಣ. ಧೂಮೋ ರಾತ್ರಿ ಸತಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಧೂಮೋ ರಾತ್ರಿ ಸತಾ ಕೃಷ್ಣಂ ಸನ್ಮಸ ಕೃಷ್ಣ ಅಲ್ಲಿ ದಕ್ಷಿಣಾಯನಂ. ಕೃಷ್ಣ ಮಾತಾಜಿ, ಕೃಷ್ಣ ಅದು ಕೃಷ್ಣ. ಧೂಮೋ ರಾತ್ರಿ ಸತಾ ಕೃಷ್ಣ ಸನ್ಮಸ ದಕ್ಷಿಣಾಯನಂ ತಾತ್ರ ಚಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಕಾಂತಮಣಿ ಮಾತಾಜಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಫಾ ದಾನೇಶ್ ಮಾತಾಜಿ. ವಸುಧಾ ಮಾತಾಜಿ. ಕಾಂತಮಣಿ ಸಾಯಿಲಕ್ಕಿ ಮಾತಾಜಿ ಮಾತಾಜಿ. ಅನ್ಮ್ಯೂಟ್ ಆಗ್ತಾ ಇಲ್ಲಲ್ಲ? ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಆಗಿದ್ದಾರೆ ಈಗ. ಓದಿ ಮಾತಾಜಿ. ಓದಿ ಮಾತಾಜಿ. ಸನ್ಮಸ ದಕ್ಷಿಣಾಯನಂ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಇಲ್ಲ ಇಲ್ಲ, ಈಗ ಹೇಳಿ. ಈಗ ಕೇಳಿಸ್ತಾ ಉಂಟು, ಹೇಳಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಹರೇ ಕೃಷ್ಣ, ಕೃಷ್ಣ ಮಾತಾಜಿ. ಧನ್ಯವಾದಗಳು. 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 ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ಪ್ರಿಯಾಂಕಾ ಹರೇ ಮಂಜುನಾಥ್. ಕೃಷ್ಣ ಮಾತಾಜಿ. ಹಾ, ಹಾ, ಓದಿ. ಅಲ್ಪ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿ ಯೋಗಿ ಪ್ರಾಪ್ತ ನಿವರ್ತತೆ. ನಿವೃತ್ತತೆ. ಯೋಗಿ ಪ್ರಾಪ್ಯ ನಿವರ್ತತೆ. ಯೋಗಿ ಪ್ರಾಪ್ತ ನಿವೃತ್ತತೆ.
ನಿವರ್ತತೆ ನಿರ್ವರ್ತತೆ ನಿವರ್ತತೆ 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 ಹಾ ನಿವರ್ತತೆ. ನಿವರ್ತತೆ. ಹರೇ ಕೃಷ್ಣ. ಓದ್ತೀರಾ ಇನ್ನೊಂದ್ಸಲ? ಓದ್ತೇನ್ರಿ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯ ನಮಃ ತತ್ರ ಚಾಂದ್ರಮಾಸ ಯೋಗಿ ಯೋಗಿ ಪ್ರಾಪ್ತ ನಿರ್ವರ್ತತೆ. ಯೋಗಿ ಪ್ರಾಪ್ಯ ನಿವರ್ತತೆ. ಯೋಗಿ ಪ್ರಾಪ್ಯ ಪ್ರಾಪ್ಯ ಪ್ರಾಪ್ತ್ಯ ನಿವರ್ತತೆ. ನಿರ್ವರ್ತತೆ. ನಿವರ್ತತೆ. ನಿರ್ವರ್ತತೆ. ಓಕೆ ಮಾತಾಜಿ. ನಿವ ಹೇಳಿ ಆಮೇಲೆ ನಿವರ್ತತೆ. ನೀವ ಆದ್ಮೇಲೆ ಅರ್ಕ ಒತ್ತು ಕೊಡ್ಬೇಕು. ನಿವರ್ತತೆ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಓದ್ತೀರಾ? ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ಹಾಡ್ಲಿಕ್ಕೆ ಬರ್ತೀರಿ ಅಲ್ವಾ ಶೋಭಾ ಮಾತಾಜಿ? ಶ್ಲೋಕ 25. ಧೂಮೋ ರಾತ್ರಿಸ್ತತ ಕೃಷ್ಣ ತಥಾ ಕೃಷ್ಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ. ಧೂಮೋ ರಾತ್ರಿಸ್ತತಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಓದಿ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಾ ಜ್ಯೋತಿಃ ಯೋಗಿ ಪ್ರಾಪ್ತ ನಿವರ್ತತೆ. ಯೋಗಿ ಪ್ರಾಪ್ಯ. ಅದು ಪ್ರಾಪ್ತ ಅಲ್ಲ, ಪ್ರಾಪ್ಯ. ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಓದ್ತಾ ಇದ್ದೀರಿ ಮಾತಾಜಿ ಅನ್ಮ್ಯೂಟ್ ಮಾಡೋದಿಲ್ಲ ಮಾತಾಜಿ. ಮತ್ತೆಲ್ಲ ನೀವು ಓದಿ ಮಾತಾಜಿ. ಅವ್ರಿಗೆ ಆಗಲ್ಲ ಅನ್ಸುತ್ತೆ. ಓದಿ ನೀವು. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः। अनंत कोटि भक्त वैष्णव वृंद की जय। श्रील प्रभुपाद की जय। श्रीमद् भगवत गीता ग्रंथराज की जय। श्री श्री राधा गोविंद की जय। श्री नामाचार्य हरिदास ठाकुर की जय। हरे कृष्णा 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 हरे हरे, हरे राम 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 हरे हरे। ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳಾರತಿ ಅಟೆಂಡ್ ಆಗೋದಾದ್ರೆ